ಮುಬಾರಕನು ಪವಿತ್ರ ಭುವನಕ್ಕೆ ಪರಲೋಕದಾನಿಯಾದ ಅಲ್ಲಾಹನ ಪವಿತ್ರ ಸಮುನ್ನತ ನಾಮದಿಂದ ಅವನ ರಕ್ಷೆಯು ಅವನ ಕರುಣೆ ಸೃಷ್ಟಿಗಳ ಪೈಕಿ ಶ್ರೇಷ್ಠರು ವಿಶ್ವಪ್ರವಾದಿ ಮುಹಮ್ಮದ್ ಮುಸ್ತಫಾ ಎಲ್ಲರಲ್ಲೂ ಅವರ ಅನುಚರ ಮಿತ್ರರು ಸದಾ ವರ್ತಿಸಲಿ ಆಮೀನ್ ಯಾ ರಬ್ಬಲ್ ಆಲಮೀನ್. ಮಾಷಾ ಅಲ್ಲಾ, ಬಹಳಷ್ಟು ಒಂದು ಸಂತೋಷದಾಯಕವಾದ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಗ್ಗೂಡಿದ್ದೇವೆ. ಅಲ್ಲಾಹು ನಮ್ಮ ಈ ಒಗ್ಗೂಡಿಕೆಯನ್ನು ಕಿಯಾಮತ್ ದಿನ ತನಕ ಸಹೋದರಿಯದ ಬಂಧದೊಂದಿಗೆ ಒಗ್ಗೂಡಿಸಲು ನಮಗೆಲ್ಲರಿಗೆ ಅಲ್ಲಾಹು ತೌಫೀಕ್ ನೀಡಿ ಅನುಗ್ರಹಿಸಲಿ ರಬ್ಬಲ್ ಆಲಮೀನ್. ಮಾಷಾ ಅಲ್ಲಾ, ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಯ ಅಧ್ಯಕ್ಷರಾಗಿರತಕ್ಕಂಥ ಇಸ್ಮಾಯಿಲ್ ಸಾಬಿ ಬಬ್ಬುಗಟ್ಟೆ ಅವರು ಇತ್ತೀಚೆಗೆ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಇದರ ಕರ್ನಾಟಕ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಬಹಳಷ್ಟು ನಮಗೆ ಸಂತೋಷದಾಯಕವಾದಂಥ ವಿಷಯವಾಗಿದೆ. ಇದರ ಸಂಪೂರ್ಣ ಜವಾಬ್ದಾರಿ ಉಸ್ತುವಾರಿ ವಹಿಸಿಕೊಂಡು ನಮ್ಮ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಇದರ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಹಾಜಿ ಅಬೂಬಕ್ಕರ್ ಸಜಿಪರ್ ಅವರ ನೇತೃತ್ವದಲ್ಲಿ ಮಾಷಾ ಅಲ್ಲಾ ಬಹಳಷ್ಟು ಒಂದು ಸುಂದರವಾದ ಒಂದು ಕಾರ್ಯಕ್ರಮ ಇತ್ತೀಚೆಗೆ ಅವರ ಸ್ವಗೃಹದಲ್ಲಿ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಅವರನ್ನು ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮಗೆಲ್ಲರಿಗೂ ಸಂತೋಷದಾಯಕವಾದಂಥ ವಿಷಯ. ಇಸ್ಮಾಯಿಲ್ ಸಾಬಿ ಬಬ್ಬುಗಟ್ಟೆ ಅಂದರೆ ನಮಗೆಲ್ಲರಿಗೂ ಚಿರಪರಿತು. ತಮಗೆಲ್ಲರಿಗೂ ತಿಳಿದಂತೆ ಕಳೆದ ಕೋವಿಡ್-19 2020-21 ಕೋವಿಡ್-19 ಸಂದರ್ಭದಲ್ಲಿ ಸರಿಸುಮಾರು 350ಕ್ಕೂ ಹೆಚ್ಚು ಬಡವರಿಗೆ, ನಿರ್ಗತಿಕರಿಗೆ, ಬಹಳಷ್ಟು ಪೂವರ್ ಪಾರ್ಟಿಯರನ್ನು ಆಯ್ಕೆ ಮಾಡಿದ್ದುಕೊಂಡು ಅವರಿಗೆಲ್ಲರಿಗೂ ಕಿಟ್, ರಂಜಾನ್ ಕಿಟ್ ಹಾಗೂ ಇತರ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದು ಮಾತ್ರವಲ್ಲದೆ ಅವರ ಒಂದು ಇಚ್ಛೆಯಿಂದ ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆಯ ವತಿಯಿಂದ ಬಹಳಷ್ಟು ಒಂದು ಶ್ರಮಪಟ್ಟು ಕಷ್ಟಪಟ್ಟು ದಾನಿಗಳ ಸಹಕಾರದಿಂದ ಒಂದು ಮನೆಯನ್ನು ಪೂರ್ತಿಗೊಳಿಸಿ ಎರಡನೇ ಮನೆಗೆ ಅವರು ಕಾಲಿಟ್ಟು ಸಾಧಾರಣ 75% ಒಂದು ಮನೆ ನಿರ್ಮಾಣವಾಗಿದೆ. ಇನ್ಶಾ ಅಲ್ಲಾ ಅದರ ಎಲ್ಲ ಕಾರ್ಯಕ್ರಮದಲ್ಲಿ, ಅದರ ಎಲ್ಲ ವಿಷಯದಲ್ಲಿ ಅವರು ಮುಂಚೂಣಿಯಲ್ಲಿದ್ದುಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಅವರು ಸಹಕಾರವನ್ನು ಮಾಡುತ್ತಾ ಇದ್ದಾರೆ ಎಂಬುದನ್ನು ಈ ವೇಳೆಯಲ್ಲಿ ತಿಳಿಸುವುದರೊಂದಿಗೆ ನಮ್ಮ ಹಾಜಿ ಅಬೂಬಕ್ಕರ್ ಸಜಿಪರ್ ಅವರ ನೇತೃತ್ವದಲ್ಲಿ ಇಲ್ಲಿ ಒಂದು ಮನೆ ಆಗುವುದನ್ನು ನಮಗೆ ನೋಡಿ ತುಂಬ ಸಂತೋಷವಾಯಿತು. ಅದಕ್ಕಾಗಿ ನೂತನ ಜಿಲ್ಲಾಧ್ಯಕ್ಷರನ್ನು ಒಂದು ಭೇಟಿ ಮಾಡುವ ಒಂದು ಸಂದರ್ಭದಲ್ಲಿ ಈ ಮನೆಗೆ ನಾವೆಲ್ಲವೂ ಭೇಟಿ ಕೊಟ್ಟಿದ್ದೇವೆ. ಇನ್ಶಾ ಅಲ್ಲಾ ಇನ್ನೂ ನಾವು ಅವರಲ್ಲಿ ತಿಳಿಸುವುದೇನೆಂದರೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾವು ಹೇಳುವ ಮಾತೇನೆ ಅಂತ ಹೇಳಿದರೆ, ಇನ್ಶಾ ಅಲ್ಲಾ ಇದು ಕೂಡ ಸಾಧಾರಣ ಒಂದು 75% ಮನೆ ನಿರ್ಮಾಣವಾಗಿ ಎಲ್ಲ ಪೂರ್ಣಗೊಂಡಿದೆ. ಇನ್ನು 25% ಮಾತ್ರ ಖಾಲಿ ಇರುವುದು. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಅತ್ಯಂತ ಸರವೇಗದಲ್ಲಿ ಈ ಮನೆ ಕೂಡ ನಾವು ನಿರ್ಮಾಣ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆ ನಾವು ಮಾಡಿಕೊಡಬೇಕು. ನೀವೆಲ್ಲರೂ ಕೈ ಜೋಡಿಸಬೇಕು. ಅವರಿಗೂ ನಮಗೂ ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯನ್ನು ಪ್ರಾರ್ಥಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುವುದರೊಂದಿಗೆ ಇನ್ಶಾ ಅಲ್ಲಾ ಒಂದೆರಡು ಮಾತನಾಡಲಿಕ್ಕಾಗಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಬಿಟ್ಟುಕೊಡೋದರೊಂದಿಗೆ ಈ ಕಾರ್ಯಕ್ರಮ, ಈ ಮನೆ ಆದಷ್ಟು ಬೇಗ ಹಸ್ತಾಂತರ ಮಾಡಿ ಈ ಫಲಾನುಭವಿಗಳಿಗೆ ಕೊಡಲಿಕ್ಕೆ ನಾವೆಲ್ಲರೂ ಸತಬದ್ಧರಾಗಿ ಎಲ್ಲರೂ ಕಾರ್ಯಾಚರಣೆ ಮಾಡಬೇಕು. ನಾವೆಲ್ಲರೂ ಸಹಕಾರವನ್ನು ಮಾಡಬೇಕು, ಕೈ ಜೋಡಿಸಬೇಕು ಅಂತ ಪ್ರಾರ್ಥನೆಯನ್ನು ಪ್ರಾರ್ಥಿಸುವುದರೊಂದಿಗೆ ಅಲ್ಲಾಹು ನಮ್ಮೆಲ್ಲರನ್ನು ಅವನ ಸ್ವರ್ಗದಲ್ಲಿ ಒಂದಾಗಿ ಸೇರಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಕಳೆದ 2 ವರ್ಷಗಳಿಂದ ಬಡವರಿಗಾಗಿ ಅಥವಾ ಸಮಾಜದಲ್ಲಿ ನೊಂದವರ ಒಂದು ಧ್ವನಿಯಾಗಿ ಎಲ್ಲ ವರ್ಗದವರಿಗೂ ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ಒಂದು ಸಹಾಯವನ್ನು ಮಾಡುತ್ತಾ ಬಂದಿದೆ. ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುವುದರೊಂದಿಗೆ ಇವತ್ತು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ದೇಶಾದ್ಯಂತ ಕಾರ್ಯಾಚರಿಸುತ್ತಾ ಇದೆ. ಇದೊಂದು ಕುಗ್ರಾಮ ಆದರೂ ಇಲ್ಲೊಂದು ಸಾಧಾರಣ 100% ಜನರು ಈ ಒಂದು ಕಂಚಿನಡ್ಕ ಪದವು ಪ್ರದೇಶದಲ್ಲಿ ವಾಸಿಸುವಂಥವರು 100ಕ್ಕೆ 100 ಜನರು ಬಡವರು ಅಂತ ಹೇಳ್ಬೋದು. ಎಲ್ಲರೂ ಇರೋದು ಇದರಲ್ಲಿ ನಿಮಗೆ ಇಲ್ಲಿ ನೋಡಿದಾಗಲೆಲ್ಲ ಗೊತ್ತಾಗೋದು ಯಾವ ಥರದಲ್ಲೆಲ್ಲ ಮನೆ ನಿರ್ಮಾಣವಾಗಿದೆ, ಯಾವ ಥರ ಮಾಡಿದ್ದಾರೆ. ಒಂದು ಕರೆಕ್ಟಾದ ಒಂದು ಮನೆ ಯಾರದ್ದು ಇಲ್ಲ ಇಲ್ಲಿ. ಅಂಥ ಪರಿಸರದಲ್ಲಿ ಈ ಒಂದು ಮನೆ 3 ಯತೀಮ್ ಮಕ್ಕಳು, ಚಿಕ್ಕ ಮಕ್ಕಳನ್ನು ಇಟ್ಕೊಂಡೊಂದು ವಿಧವೆ ತಾಯಿ ಒಂದು ಜೋಪಡಿಯಾಗಿತ್ತು. ಒಳಗೆ ಮಳೆ ಬಂದರೆ ನೀರೆಲ್ಲ ಒಳಗಡೆ ಬರ್ತಾ ಇತ್ತು. ಇದಕ್ಕಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಸೀರ್ ಅಹಮದ್ ಸರ್ ಹಾಗೂ ನಮ್ಮ ನಾಯಕರಾದಂಥ ಅಮ್ಜದ್ ಭಾಯ್ ಹಾಗೂ ಸನ್ವಾಜ್ ಮುಲ್ಲಾ ಇವೆಲ್ಲ ನಮ್ಮ ರಾಷ್ಟ್ರೀಯ ಸಮಿತಿಯೊಂದಿಗೆ ನಾವು ಚರ್ಚೆ ಮಾಡಿದಾಗ ಅವರು ಹೇಳಿದರು, ಆ ಮನೆ ನಿರ್ಮಾಣಕ್ಕೆ ನೀವು ಇಳೀರಿ, ಆ ಮನೆ ನಿರ್ಮಾಣ ಮಾಡುವ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಅವರ ಆದೇಶದ ಮೇರೆಗೆ ಈ ಒಂದು ಮನೆ ನಿರ್ಮಾಣದ
ಕೆಲಸವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಆದರೆ ಅಲ್ಹಮ್ದುಲಿಲ್ಲ ನಮಗೆ ದಾನಿಗಳು ಬಹಳಷ್ಟು ಸಾಥ್ ನೀಡಿದರಿಂದ ಆದಷ್ಟು ಅರ್ಜೆಂಟಲ್ಲಿ ಆದಷ್ಟು ಶೀಘ್ರದಲ್ಲಿ ಇಷ್ಟು ಕೆಲಸ ಆಗಿದೆ. ಹಲವಾರು ದಾನಿಗಳು ನಮಗೆ ಪ್ರತಿಯೊಂದು ಯಾವುದು ಕೇಳಿದರೂ ಇಲ್ಲ ಅಂತ ಹೇಳಿಲ್ಲ. ಆ ರೂಪದಲ್ಲಿ ಇಷ್ಟು ಅಲ್ಹಮ್ದುಲಿಲ್ಲ ಒಂದು ಮುಕ್ಕಾಲ್ವಾಸಿ ಕೆಲಸ ಆಗಿದೆ, ಸ್ಲ್ಯಾಪಲ್ಲಾಗಿದೆ. ಇನ್ನು ಆದಷ್ಟು ಬೇಗ ಈ ಕೆಲಸವನ್ನು ಮುಗಿಸಬೇಕಾಗಿದೆ. ನಾವು ಇನ್ನೂ ದಾನಿಗಳ ನಿರೀಕ್ಷೆಯಲ್ಲೂ ನಾವಿದ್ದೇವೆ, ಮುಗಿಸಬೇಕಾಗಿದೆ. ಆದರೆ ಇವತ್ತು ನಮ್ಮ ನೂತನವಾಗಿ ಆಯ್ಕೆಯಾದಂತಹ ದಕ್ಷಿಣ ಕನ್ನಡದ ಜಿಲ್ಲಾಧ್ಯಕ್ಷರು ಹಲವಾರು ಸಂಘಟನೆಗಳಲ್ಲಿ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಇರಬಹುದು ಅಥವಾ ಇನ್ನಿತರ ಹಲವಾರು ಸಂಘಟನೆಗಳಲ್ಲಿ ಅವ್ರು ಹೇಳುತ್ತಿರೋದು ಅಷ್ಟೊಂದು ಸಂಘಟನೆಗಳಲ್ಲಿ ಒಂದು ಸಂಘಟನಾ ಚತುರತೆ ಇರುವಂಥ ಒಂದು ವ್ಯಕ್ತಿಯಾಗಿದ್ದಾರೆ ನಮ್ಮ ಇಸ್ಮಾಯಿಲ್ ಸಾಫಿ ಬಬ್ಬುಕಟ್ಟೆ ಅವರು ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಇವತ್ತು ನಮ್ಮ ಈ ಮನೆಗೆ ವಿಸಿಟ್ ಕೊಟ್ಟಿದ್ದಾರೆ, ನೋಡಲಿಕ್ಕೆ ಇದು ನಮ್ಮ ಕಾಮಗಾರಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಇವತ್ತು ಇಲ್ಲಿ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರಿಗೆ ನಾನು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಮ್ನ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ಥರ ನಮ್ಮ ಇಲ್ಲಿಯ ಒಬ್ಬರು ಉದ್ಯಮಿ ಆಗಿರುವಂತಹ ನಮ್ಮ ಆತ್ಮೀಯ ಮಿತ್ರರು ನಾಸಿರ್ ಕೃಷ್ಣಾಪುರವರು ಇಲ್ಲಿದ್ದಾರೆ, ಅವರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಜೀರ್ ಬಾರ್ಲಿ ಅವರು, ನಮ್ಮ RK ಮದನಿಯವರು ನಮ್ಮ ಹಲವಾರು ವರ್ಷಗಳಿಂದ ಒಂದು ನಿಕಟ ಒಂದು ಸಂಪರ್ಕದಲ್ಲಿ ಅಥವಾ ನಮ್ಮೊಂದು ಆತ್ಮೀಯರಾಗಿದ್ದುಕೊಂಡು ಪ್ರತಿಯೊಂದು ವಿಷಯದಲ್ಲೊಂದು ಸಮಾಜಮುಖಿ ಕೆಲಸ ಮಾಡುವುದರೊಂದಿಗೆ ನಮ್ಮ ಸಮುದಾಯಕ್ಕೆ ಬೇಕಾಗಿ ಹಗಲಿರುಳು ದುಡಿಯುವಂಥವ್ರು, ತನ್ನ ಜೀವವನ್ನು ಪಣಕ್ಕಿಟ್ಟು ಹಗಲಿರುಳು ದುಡಿದಂಥ ಒಂದು ವ್ಯಕ್ತಿ ಅಂತ ನಾನು ಹೇಳಿದರೆ ತಪ್ಪಾಗಲಾರದು. ಯಾರು RK ಮದನಿಯವರು, ನನಗೆ ಗೊತ್ತಿರೋ ವಿಚಾರ. ನಾವೀಗ ಕುಸರಲ್ಲಿ ಏನು ಮಾಡಬೇಕಾದ್ರೆ ಮಾತಾಡ್ತೇವೆ, ಒಂದು ನೆತ್ತೆರಕೆರೆ ಒಂದು ಪರಿಸ್ಥಿತಿಯಲ್ಲಿ ಅವರು ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡಿದಂಥ ಕೆಲಸ ದೀನಿ ಬೋಧನೆ ಮಾಡ್ತಾ ಇದ್ದಂಥ ಒಂದು ಜನ ಆಗಿದ್ದಾರೆ RK ಮದನಿಯವರು. ಅವರು ಇದ್ದಾರೆ, ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ಥರ ನಮ್ಮ ಈ ಏರಿಯಾದ ನಮ್ಮ ಈ 4ನೇ ಬ್ಲಾಕಿಗೆ ಇದು ಬರುತ್ತೆ, ಸಜೀಪನಡು 4ನೇ ಬ್ಲಾಕಿಗೆ ಇದು ಬರುತ್ತೆ. ಇಲ್ಲಿ ಈ ಏರಿಯಾದ ಒಬ್ಬರು ಕ್ರಿಯಾಶೀಲ ಪಂಚಾಯತ್ ಸದಸ್ಯ ಅಂತ ಹೇಳ್ಬೋದು. ಪ್ರತಿಯೊಂದು ವಿಷಯದಲ್ಲೂ ಅವರು ಒಂದು ಸೋಷಿಯಲ್ ವರ್ಕರ್ ಅಂತ ಹೇಳಿದರೆ ಯಾವ ಕೆಲಸಕ್ಕೂ ರೆಡಿ, ಏನು ಮಾಡಿದರೂ ನಾನು ರೆಡಿ ಅಂತ. ಅವರು ಈಗ ಪಂಚಾಯತ್ ಇಲೆಕ್ಷನ್ ನಿಲ್ಲುವಾಗ ಯಾರು ಕೇಳಿದರೂ ಕೇಳಿಲ್ಲ, ಲಾಸ್ಟಿಗೆ ಅವರ ಮನೆಗೆ ನಾನು ಹೋಗಿ ನೀವು ನಿಲ್ಲಬೇಕು ಅಂತೇಳಿ ಅವ್ರು ನಿಂತಿದ್ದಾರೆ. ಇನ್ಶಾಅಲ್ಲಾ ಅವರು ಗೆದ್ದಿದ್ದಾರೆ. ಇವತ್ತು ಸಮಾಜ ಸೇವೆ ಮಾಡುವಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಮೊದಲಿಂದಲೂ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಲತೀಫ್ ಬೋಲಮೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮಗೆ ಇಲ್ಲಿ ಈ ಒಂದು ಕೆಲಸಕ್ಕಾಗಿ ಕೆಲಸ ಆಗ್ತಾ ಇರಬೇಕಾದ್ರೆ ಅದಕ್ಕೆ ಒಂದು ಸಾಥ್ ಕೊಟ್ಟಂಥವರು ಹನೀಫ್ ಗೋಲಿಪಡ್ಪುರವರು. ಸ್ವಂತ ಎಲ್ಲೂ ಕೆಲಸ ಮಾಡೋದವರು ಅವರು, ಆದರೂ ಅವರು ಇಲ್ಲಿ ಸ್ವಂತ ಕೈಯಾರ ಕೆಲಸ ಮಾಡಿಕೊಂಡು ಹನೀಫ್ ಗೋಲಿಪಡ್ಪು ಇರ್ಬೋದು, ತಾಯಿರು ಇರ್ಬೋದು, ಮತ್ತು ರಹೀಮು ಬೋಲಮೆ ಇರ್ಬೋದು. ರಹೀಮ್ ಬೋಲಮೆ ಅನ್ನೋ ನಿಜವಾಗ್ಲೂ ಅವರನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಈ ವಿಚಾರದಲ್ಲಿ ಹೇಳೋದು, ಅವರೊಂದು ಟೆಂಪೋ ಪಿಕಪ್ ಇಟ್ಕೊಂಡವರು. ಆ ಪಿಕಪ್ಪನ್ನು ಇಲ್ಲಿ ನಿಲ್ಲಿಸಿ ಅವರು ಇಲ್ಲಿ ಕೆಲಸ ಮಾಡೋದು. ಬೆಳಿಗ್ಗೆ ಎದ್ದು ಬರೋದು ಇಲ್ಲಿಗೆ, ಪಿಕಪ್ಪನ್ನು ಇಲ್ಲಿ ನಿಲ್ಲಿಸೋದು, ಇಲ್ಲಿ ಕೆಲಸ ಮಾಡೋದು. ಇಂಥೆಲ್ಲ ನಮಗೆ ಒಂದು ಸಾಥ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಎಲ್ಲ ದಾನಿಗಳು ಇನ್ನು ಮುಂದಕ್ಕೆ ಇದಕ್ಕೆ ಈ ಮನೆಯನ್ನು ಆದಷ್ಟು ಬೇಗ, ಇದೊಂದು ಮನೆ ಮಾತ್ರ ಅಲ್ಲ, ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಾದ ಸಾಫಿ ಬಬ್ಬುಕಟ್ಟೆ ಅವರ ನೇತೃತ್ವದಲ್ಲಿ ಅಲ್ಲಿ ಕುತ್ತಾರ್ನಲ್ಲಿ ಕುತ್ತಾರ್ ಬದೋವಿನಲ್ಲಿ ಒಂದು ಮನೆ ಆಗ್ತಾ ಇದೆ. ಮೊನ್ನೆ ನಾವು ವಿಸಿಟ್ ಕೊಟ್ಟಿದ್ದೀವಿ. ಇನ್ಶಾಅಲ್ಲಾ ಇದೆರಡು, ಅದು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಂ ಜಂಟಿಯಲ್ಲಿ, ಅದೇ ಥರ ಈ ಮನೆಯು ಒಟ್ಟಿಗೆ ಒಂದೇ ದಿವಸ ಇದನ್ನು ಕೀಲಿಕೈ ಹಸ್ತಾಂತರ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಟುಕೊಳ್ಳಲು ಅಲ್ಲಾಹನು ನಮಗೆ ಅನುಗ್ರಹಿಸಲಿ. ದಾನಿಗಳು ಇನ್ನಷ್ಟು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ತಾ ನನ್ನೆರಡು ಮಾತುಗಳನ್ನು ಕೊನೆಗಾಣಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಲ್ಹಮ್ದುಲಿಲ್ಲಾ, ಅಲ್ಲಾಹನ ನಾಮದೊಂದಿಗೆ ನಾನು ಇವತ್ತು ನನ್ನ ಹಿರಿಯರು ಆದ ಅಬೂಬಕರ್ ಸಜಿಪ, ಅದೇ ರೀತಿ ನನ್ನ ಮಾರ್ಗದರ್ಶಕರು ಅಂತ ಹೇಳ್ಬೋದು, ಹಿರಿಯ ರಾಜಕಾರಣಿ ಕೂಡ. ಬಹುಶಃ ನಾನು ಒಂದು ಸಂಘಟನೆಯಲ್ಲಿ ಒಂದು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡುತ್ತಾ ಇದ್ದೆ. ನನ್ನೊಟ್ಟಿಗೆ ನನ್ನ ಆತ್ಮೀಯರಾದ ಅಬೂಬಕರ್ ಸಜಿಪ, ಅದೇ ರೀತಿ ನಮ್ಮ ಸಹನಾಜ್ ಮುಲ್ಲಾ, ರಾಷ್ಟ್ರೀಯ ಅಧ್ಯಕ್ಷರಾದ ನಾಸಿರ್ ಅವರು ಮತ್ತು ಅಮ್ಜದ್ ಭಾಯ್ ಅವರು, ಇವರೆಲ್ಲ
ಅದೇ ರೀತಿ ನನ್ನ ಆಪ್ತ ಸ್ನೇಹಿತ ಸಿದ್ದಿಕ್ ಕೊಲಕೆ, ಯಾಕೆಂದರೆ ನಾನು ಕೂಡ ಅವರು ಒಟ್ಟಿಗೆ ಸಮಾಜ ಸೇವೆ ಮಾಡುತ್ತಿದ್ದವರು. ಬಹುದೊಡ್ಡ ಒಬ್ಬ ಸಮಾಜ ಸೇವಕ ಅಂತ ಹೇಳಿದರೆ ಇದರಲ್ಲಿ ತಪ್ಪಿಲ್ಲ ಸಿದ್ದಿಕ್ ಕೊಲಕೆಯವರನ್ನು. ಆದ್ದರಿಂದ ಇವರೆಲ್ಲ ಸೇರಿ ಈ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿಯ ಫಾರಂನ ಒಂದು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನನ್ನ ಹೆಗಲಿಗೆ ಏರಿಸಿದ್ದಾರೆ. ನಾನು ಅವ್ರ ಹತ್ರ ಹೇಳಿದೆ, ನನಗೆ ಬೇಡ, ನಾನೊಂದು ಸಂಘಟನೆಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೇನೆ, ಆದರೂ ನನ್ನನ್ನು ಅವರು ನೀವು ಆಗಲೇಬೇಕೆಂಬ ಒಂದು ಇದರಿಂದ ಒತ್ತಾಯದ ಮೇರೆಗೆ ನಾನು ಕೂಡ ಒಂದು ಬಡ ಸಮಾಜದ ಜನರಿಗೆ ಒಂದು ಸೇವೆ ಮಾಡಲು ಒಂದು ಅವಕಾಶ ಈ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರ್ಮಿಂದ ಸಾಧ್ಯವಾಗಬಹುದು ಎಂಬ ಒಂದು ನಿರೀಕ್ಷೆಯಿಂದ ಈ ಜವಾಬ್ದಾರಿಯನ್ನು ಕೂಡ ನಾನು ತೆಗೆದಿದ್ದೇನೆ. ಆದ್ದರಿಂದ ಇನ್ಶಾ ಅಲ್ಲಾಹನ ದಯೆ ನಮ್ಮೆಲ್ಲರಲ್ಲೂ ಇರುತ್ತದೆ. ಆದರೂ ನಾವು ಅಲ್ಲಾಹು ಮತ್ತು ಅಲ್ಲಾಹನ ರಸೂಲ್ ಹೇಳಿದಾಗೆ ಆ ದಾರಿಯಲ್ಲಿ ನಾವು ನಡ್ಕೊಂಡರೆ ನಮಗೂ ಯಾವತ್ತೂ ಜಯನೇ ಸಿಗುತ್ತದೆ ವಿನಃ ಅದರಲ್ಲಿ ಯಾವತ್ತೂ ಗೆಲುವು ಇರುತ್ತದೆ ಎಂಬ ಒಂದು ಮಾತನ್ನು ಈ ಮೂಲಕ ನಾನು ಹೇಳ್ತೇನೆ. ಬಹುಶಃ ಈ ಸ್ಥಳಕ್ಕೆ ಬರುವಾಗ ನನಗೆ ತುಂಬ ಸಂತೋಷವಾಯಿತು. ಯಾಕೆಂದರೆ ಇದರ ಒಳಗಡೆ ಬರುವಾಗ ಎಲ್ಲ ಬಡ ಜನರ ಒಂದು ಮನೆಗಳನ್ನು ನೋಡಲಿಕ್ಕೆ ನನ್ನ ಕಣ್ಣಿಗೆ, ನಾನು ಇಷ್ಟು ಹತ್ತಿರದಲ್ಲಿ ಇದ್ದರೂ ಇಂಥ ಪ್ರದೇಶಕ್ಕೆ ನಾನು ಬರಲಿಲ್ಲ. ಬಹುಶಃ ಇದು ನೋಡುವಾಗ ತುಂಬ ಬೇಜಾರು ಕೂಡ ಆಯಿತು. ಇಂಥ ಪ್ರದೇಶಗಳು ತುಂಬ ಇದೆ ನಮ್ಮ ದೇಶದಲ್ಲಿ, ಆದರೂ ಇಲ್ಲಿ ಬಂದು ನೋಡುವಾಗ ಇಂಥ ಒಂದು ಬಡ ಕುಟುಂಬ ಇರುವ ಒಂದು ಜಾಗದಲ್ಲಿ ಅಬೂಬಕರ್ ಸಜಿಪರವರ ನೇತೃತ್ವದಲ್ಲಿ ನಮ್ಮ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿಯ ಸಹಕಾರದಲ್ಲಿ ಆಗುತ್ತಿರೋ ಈ ಮನೆಗೆ ನೋಡುವಾಗ ತುಂಬ ಸಂತೋಷವಾಯಿತು. ಯಾಕೆಂದರೆ ಬಹುಶಃ ಇಲ್ಲಿ ಇರುವ ಈ ಜನರು, ಈ ಆಲ್ ಇಂಡಿಯಾ ಡೆವಲಪ್ಮೆಂಟ್ ಸಂಘಟನೆಯ ಸದಸ್ಯರುಗಳು, ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ಇದ್ದಾರೆ. ಇದು ನೋಡುವಾಗ ಒಂದು ಯಾವ ಪ್ರದೇಶದಲ್ಲೂ ಸಿಗದಂಥ ಒಂದು ಇದಾಗಿರ್ತದೆ. ಯಾಕೆಂದರೆ ಕೆಲವು ಸಂಘಟನೆಯಲ್ಲಿ ಹೋದಾಗ ಅಲ್ಲಿ ಒಂದಿಬ್ಬರು ಮಾತ್ರ ಇರ್ತಾರೆ. ಬಹುಶಃ ಇಲ್ಲಿ ನೋಡುವಾಗ ಅಬೂಬಕರ್ ಸಜಿಪರವರ ಒಂದು ತಾಕತ್ತು ಏನಂತ ಈ ಮೂಲಕ ನೀವು ತೋರಿಸಿಕೊಟ್ಟಿದ್ದೀರಿ. ಅವರ ಹಿಂದುಗಡೆ ನಾವೆಲ್ಲ ಇದ್ದೇವೆ ಎಂಬ ಒಂದು ಮಾತನ್ನು ಕೂಡ ಇಡೀ ದೇಶಕ್ಕೆ ನೀವು ತೋರಿಸಿಕೊಟ್ಟಂತಾಗಿದೆ. ನನಗೆ ತುಂಬ ಸಂತೋಷವಾಯಿತು. ಒಂದು ಹಿರಿಯ ರಾಜಕಾರಣಿ, ಸಮಾಜ ಸೇವಕರು ಅವರ ಹಿಂದೆ ಅವರ ನಾಯಕತ್ವದಲ್ಲಿ ಕೆಲಸ ಮಾಡಲಿಕ್ಕೆ ನನಗೂ ಕೂಡ ಒಂದು ಅವಕಾಶವನ್ನು ಸಿಕ್ಕಿದೆ. ಆ ಅವಕಾಶವನ್ನು ನಾನು ಚೆನ್ನಾಗಿ ನಿಭಾಯಿಸ್ತೇನೆ ಎಂದು ಈ ಮೂಲಕ ಹೇಳುತ್ತಾ ಇದ್ದೇನೆ. ಅದು ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಸಂಘಟನೆ ವತಿಯಿಂದ ಒಂದು ಮನೆ ಆಲ್ರೆಡಿ ಈಗ ನಮ್ಮ ಕಾರ್ಯಾಧ್ಯಕ್ಷರಾದ ಅಬೂಬಕರ್ ಸಜಿಪರ್ ಅವರು ಹೇಳಿದರು, ಬಿಟ್ಟುಕೊಟ್ಟಿದ್ದೇವೆ. ಎರಡನೇ ಮನೆಯನ್ನು ನಾವು ಪೂರ್ತಿಯಾಗಿದೆ. ಅದು ಕೂಡ ಸ್ಲ್ಯಾಪ್ ಎಲ್ಲ ಆಗಿ ಒಂದು 25% ಕೆಲಸ ಇನ್ನು ಬಾಕಿ ಉಂಟು. ಅದು ಆ ಮನೆ ಮತ್ತು ಈ ಮನೆ ಇನ್ಶಾ ಅಲ್ಲಾಹನ ಅಪಾರ ಅನುಗ್ರಹದಿಂದ ಇದಕ್ಕೆ ಯಾರಲ್ಲ ಈ ಎರಡು ಮನೆಗೆ ದಾನಿಗಳು ಸಹಕಾರ ಮಾಡಿದೆ. ಈ ಎರಡು ಮನೆ ಮಾಡಲು ಮೊದಲನೇದಾಗಿ ನಾವು ದಾನಿಗಳನ್ನು ನೆನೆಸಬೇಕಾಗ್ತದೆ. ಆ ದಾನಿಗಳ ಸಹಕಾರದಿಂದನೇ ಸಂಘಟನೆಯಲ್ಲಿ ಈ ಮನೆ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಅಂಥ ಒಂದು ದಾನಿಗಳು ನಮ್ಮ ಈ ಸಮಾಜದಲ್ಲಿ ಇದ್ದಾರೆ ಎಂಬುದು ನಮ್ಮ ಈ ಎರಡು ಮನೆಗಳನ್ನು ನಾವು ಕೊಟ್ಟದ್ದೇ ಒಂದು ಸಾಕ್ಷಿಯಾಗಿದೆ. ದಾನಿಗಳೆಂದರೆ ಈಗ ತುಂಬ ದಾನಿಗಳಿದ್ದಾರೆ. ಯಾಕೆಂದರೆ ನನಗೆ ಕೊಟ್ಟ ದಾನಿಗಳು ಕೂಡ ನನ್ನ ಹೆಸರನ್ನು ಎಲ್ಲಿ ಪ್ರಸ್ತಾಪನೆ ಮಾಡಬೇಡಿ ಅಂತ ಹೇಳ್ತಾರೆ. ಬಹುಶಃ ನಾನು ಈಗ ಹೇಳಬೇಕಿತ್ತು, ಯಾಕೆಂದರೆ ಅವರು ಹೇಳಿದ್ದಾರೆ ನಮ್ಮ ಹೆಸರನ್ನು ಎಲ್ಲೂ ಪ್ರಸ್ತಾಪನೆ ಮಾಡಬೇಡಿ. ಆದರೂ ನನ್ನ ಮನಸ್ಸು ಕೇಳುವುದಿಲ್ಲ. ದಾನಿಗಳ ಸಹಕಾರದಿಂದಲೇ ನಾವು ಒಂದು ಹೆಜ್ಜೆ ಇಡುವುದಾದರೆ ಸಂಘಟನೆ ದಾನಿಗಳ ಸಹಕಾರದಿಂದಲೇ ಆಗ್ತದೆ. ಸರ್ಕಾರ ನಡೆಯಬೇಕಾದ್ರೆ ನಾವು ಟ್ಯಾಕ್ಸ್ ಕಟ್ಟಲೇಬೇಕು. ಸಂಘಟನೆ ನಡೆಯಬೇಕಾದ್ರೆ ದಾನಿಗಳು ಸಪೋರ್ಟ್ ಸಹಕಾರ ಸಿಗಲೇಬೇಕು. ಇಲ್ಲದ್ರೆ ಸಂಘಟನೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸಂಘಟನೆಯಲ್ಲಿ ದುಡಿಯುವವರು ಕೂಡ ಅದೇ ರೀತಿ. ಅವರು ಎಲ್ಲ ಸ್ವಂತ ಫ್ಯಾಮಿಲಿ ಮನೆಯವರನ್ನೆಲ್ಲ ಬಿಟ್ಟು ಆ ಸಂಘಟನೆಯಲ್ಲಿ ದುಡಿಲಿಕ್ಕೆ ಬರ್ತಾರೆ. ಯಾಕೆಂದರೆ ನಾವು ಒಂದು ಸಾಯುವಾಗ ಒಂದು ಸಮಾಜ ಸೇವೆ ಮಾಡಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ನಾವು ಇನ್ಶಾ ಅಲ್ಲ ನಾವು ಸತ್ತ ಮೇಲೆ ಮಲಗುವ ನಮ್ಮ ಆ ಖಬರ್ ಇದೆಲ್ಲ, ಆ ಖಬರಲ್ಲಿ ನಮಗೆ ಮಲಗಲಿಕ್ಕೆ ಒಂದು ವಿಶಾಲವಾದ ವ್ಯವಸ್ಥೆ ಮಾಡಿ ಅಲ್ಲಾಹು ಕೊಡುತ್ತಾನೆ ಎಂಬ ಒಂದು ಇದಿಟ್ಟು ನಮ್ಮನ್ನು ಆಖರದಲ್ಲಿ ನಮ್ಮ ವಿಜಯಿಯಾಗಿ ಮಾಡುತ್ತಾನೆ ಎಂಬ ನಿಯತ್ತಲ್ಲಿಟ್ಟು ಈ ಸಮಾಜ ಸೇವೆಯನ್ನು ಮಾಡ್ತೇವೆ. ಬಹುಶಃ ನಾವು ಈಗ ಕೆಲವರು ಹೇಳ್ಬೋದು, ಈ ಮಾಧ್ಯಮ, TV, ವಾಟ್ಸಪ್ ಇದೆಲ್ಲ ಯಾಕೆ ಮಾಡ್ತೀರಾ ಅಂತ. ಎಲ್ಲ ಈ ವೀಕ್ಷಕರಿಗೆ, ನನ್ನ ಈ ಮಾತು ಕೇಳುವ ವೀಕ್ಷಕರಿಗೆ ಹೇಳ ಬಯಸ್ತಿದ್ದೇನೆ, ಪ್ರತಿಯೊಬ್ಬರು ನೀವು ಆಲಿಸಬೇಕು. ಒಬ್ಬ ಶ್ರೀಮಂತ ಅವನ ಕೈಯಲ್ಲಿ ಕೊಟ್ಟ ಹಣ ಇನ್ನೊಂದು ಕೈಗೆ ಗೊತ್ತಾಗಬಾರದು. ಒಂದು ಸಂಘಟನೆಯವರು 10 ಜನರನ್ನು ಕಾಡಿ ಬೇಡಿ ತೆಗೆದ ಹಣವನ್ನು ಅದು 10 ಜನರಿಗೆ ತೋರಿಸಿ ಆ ಕೆಲಸ ಮಾಡಬೇಕಾಗ್ತದೆ. ಯಾಕೆಂದರೆ ನಾಳೆ ದಿವಸ ಈಗ ಅಬೂಬಕರ್ ಸಜಿಪರ್ಗಿಂದ ಯಾರಾದರೂ ದಾನಿ ಹಣ ಕೊಟ್ಟರೆ
ಈ ಮಾಡಿದ ಕೆಲಸ ತೋರಿಸದಿದ್ದರೆ ಅವರು ಬೇರೇನೋ ಅವರ ಮನಸ್ಸಲ್ಲಿ ಇದು ಬರ್ತದೆ, ಬೇರೇನೋ ಇದು ಬರ್ತದೆ. ಆವಾಗ ಅಬೂಬಕರ್ ಸಜಿಪನವರಿಗೆ ಆಗಲಿ ಅಥವಾ ನಮಗೆ ಯಾರಿಗೇ ಆಗಲಿ ಸಹಾಯ ಮಾಡಲಿಕ್ಕೆ ಜನರು ನಾವು ಮಾಡಿದ ಕೆಲಸ ತೋರಿಸಿದಾಗ ಬೇರೆ ದಾನಿಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸ್ತಾರೆ. ಇದು ನಾವೆಲ್ಲರಿಗೂ ಒಂದು ಹೇಳುವ ಮಾತು. ಯಾಕೆಂದರೆ ಕೆಲವರು ಹೇಳ್ತಾರೆ ಇವರು ಸಂಘಟನೆಯಲ್ಲಿ ವಾಟ್ಸಪ್ಪಲ್ಲಿ ಹಾಕ್ತಾರೆ, ಅದು ಜನರಿಗೆ ತೋರಿಸ್ತಾರೆ ಅಂತ. ಈ ಜನರಿಗೆ ತೋರಿಸುವ ಉದ್ದೇಶ ಇಷ್ಟೇ. ನಮ್ಮ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿಯಲ್ಲಿ ಆಗಲಿ, ಟಿಪ್ಪು ಸುಲ್ತಾನ್ ಸಂಘಟನೆಯ ಕಮಿಟಿಯಲ್ಲೂ ಕೂಡ ಆಗಲಿ, ನಾವು ಎರಡೂ ಸಂಘಟನೆಯಲ್ಲಿ ಕೂಡ ಜನರಿಗೆ ತೋರಿಸುವುದು, ಜನರಿಂದ ತೆಗೆದ ದಾನದ ಒಂದು ಇದರಿಂದ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ ಎಂಬ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಕಂಚಿನಡ್ಕ ಪದವಿನಲ್ಲಿ ಇಲ್ಲಿ ತುಂಬ ಜನ ದಾನಿಗಳಿದ್ದಾರೆ. ಬಹುಶಃ ನನಗೆ ಹೆಸರು ಹೇಳಲಿಕ್ಕೆ ಗೊತ್ತಿಲ್ಲ, ಎಲ್ಲರೂ ನನಗೆ ಕ್ಷಮಿಸಬೇಕು. ನಮ್ಮ ದಾನಿಯಾದ ನಾಸೀರ್ ಕೃಷ್ಣಾಪುರ ಅವರ ಹೆಸರು ನನಗೆ ಹೇಳಿದರು. ಅದೇ ರೀತಿ ಇಲ್ಲಿಯ ಪಂಚಾಯತಿ ಮೆಂಬರ್ ಲತೀಫ್ ಅವರ ಹೆಸರು ಕೂಡ ನನಗೆ ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದರು. ಅದೇ ರೀತಿ ನಮ್ಮೊಟ್ಟಿಗೆ ಇವತ್ತು ನಮ್ಮ ಅಬ್ಬಾಸ್ ಪಡಿಕಲ್, ನಮ್ಮ ಸಂಘಟನೆಯ ಟಿಪ್ಪು ಸುಲ್ತಾನ್ ಸಂಘಟನೆಯ ಸಂಘಟನಾ ಕಾರ್ಯದರ್ಶಿ ಜಿಲ್ಲೆಯ ಅವರು ಇದ್ದಾರೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಟಿಪ್ಪು ಸುಲ್ತಾನ್ ನಜೀರ್ ಬಾರ್ಲಿ ಇದ್ದಾರೆ. ಮತ್ತು ಇನ್ನೋರ್ವ ಅತಿಥಿ ಯಾರಂದರೆ, ಈಗ ನಮ್ಮ ಅಧ್ಯಕ್ಷರು ಹೇಳಿದರು, ಕಾರ್ಯಾಧ್ಯಕ್ಷರು ಆಪತ್ ಬಾಂಧವ ಅಂತ ನಾನು ಹೇಳುವುದು, ಎಲ್ಲಿ ಹೋದರು ಅವರನ್ನು, RK ಮದನಿ. ನಿಜವಾಗಿ ಅವರೊಂದು ಆಪತ್ ಬಾಂಧವರೇ. ಅವರಂಥ ಎಲ್ಲ ಘಟಾನುಘಟಿಗಳು ನಮ್ಮೊಟ್ಟಿಗೆ ಇದ್ದಾರೆ. ಉದ್ಯಮಿ ಹಫೀಜ್ ಇದ್ದಾರೆ ನಮ್ಮೊಟ್ಟಿಗೆ. ಅದೇ ರೀತಿ ಇಲ್ಲಿನ ಎಲ್ಲ ಸ್ಥಳೀಯರು, ಇಲ್ಲಿ ಇರುವ ಎಲ್ಲ ನಮ್ಮ ಇದರಲ್ಲಿರುವ ಪದಾಧಿಕಾರಿಗಳು, ನಮ್ಮ ಸಂಘಟನೆಯ ಸಲೀಂ ಸುಭಾಷ್ ನಗರ ಇವರು ಕೂಡ ಇದ್ದಾರೆ. ಇನ್ನೋರ್ವ ನಮ್ಮ ಸಮಾಜ ಸೇವಕ ನಾನು ಹೇಳಲೇಬೇಕು ಇಂಥ ಸಮಯದಲ್ಲಿ, ನಜೀರ್ ಬಾರ್ಲಿ ಅಂದರೆ ಯಾರಿಗೂ ಗೊತ್ತಿಲ್ಲ. ಅವರು ಉಳ್ಳಾಲದಲ್ಲಿ ಬಾರ್ಲಿ ಬಸ್ ಇತ್ತು ಅವ್ರ ಹತ್ರ. ಬಹುಶಃ ನನಗೆ ಅವರ ವಿಷಯ ಏನು ಗೊತ್ತಿರಲಿಲ್ಲ. ಒಂದು ದಿವಸ ನನ್ನನ್ನು ಕರ್ಕೊಂಡು ಹೋದರು ಒಂದು ಮನೆಗೆ. ಅಲ್ಲಿ ಒಂದು ಮನೆಗೆ ಏನೋ ಕೆಲಸ ಆಗಬೇಕಿತ್ತು. ಆಗ ಆ ಮನೆಯ ಹೆಂಗಸ ಯಾರು ಇಲ್ಲ, ಗಂಡ ಇಲ್ಲ, ತೀರಿ ಹೋಗಿದ್ದಾರೆ. ಮಕ್ಕಳು 3 ಹೆಣ್ಮಕ್ಳು ಇದ್ದಾರೆ. ನಾವು ಅವ್ರ ಹತ್ರ ಕೇಳಿದೆ, ನಿಮಗೆ ಊಟಕ್ಕೆ ಏನು ಮಾಡ್ತೀರಿ ಅಂತ. ಆಗ ನನಗೆ ನಜೀರನವರು ತಿಂಗಳು ಇಲ್ಲಿ ರೇಷನ್ ಮುಟ್ಟಿಸ್ತಾರೆ ಅಂತ ಹೇಳಿದರು. ನನಗೆ ಕೇಳುವುದು ತುಂಬ ಸಂತೋಷವಾಯಿತು. ನನ್ನ ಹತ್ರ ಹೇಳಿಲ್ಲ, ಯಾರ ಹತ್ರ ಹೇಳಿಲ್ಲ. ಅವರು ಸ್ವಂತ ಕೈಯಿಂದ ಖುದ್ದಾಗಿ ಮಾಡುವ ಒಂದು ಸಮಾಜ ಸೇವೆ, ಅದು ಯಾರಿಗೆ ಹೇಳುವುದಿಲ್ಲ. ಅದು ಯಾರು ಹೇಳ್ತಾರೆ, ತೆಕೊಂಡವರು ಇನ್ನೊಬ್ಬರಿಗೆ ಹೇಳ್ತಾರೆ. ಅಂಥ ಸಮಾಜ ಸೇವಕರು ನಮ್ಮ ಸಂಘಟನೆಯಲ್ಲಿ ಇರುವಾಗ ಈ ಸಂಘಟನೆ ಯಾವ ರೀತಿ ಮುಂದೆ ಹೋಗ್ತದೆ ಅಂತ ನಮಗೆ ದೇವರು ಅಪಾರ ಒಂದು ಅನುಗ್ರಹ ಕೊಟ್ಟು ನಮ್ಮ ಸಂಘಟನೆಯನ್ನು ತುಂಬ ಇನ್ನಷ್ಟು, ಈಗ ನಮ್ಮ ಹಿರಿಯರಾದ ಕಾರ್ಯಾಧ್ಯಕ್ಷರಾದ ಅಬೂಬಕರ್ ಸಜಿಪ ಆಗಲಿ, ಸಿದ್ದಿಕ್ ಕೊಲಕೆ ಆಗಲಿ, ಅಥವಾ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಾಸೀರ್ ಅವರು, ಹಮ್ಜತ್ತರವರು, ನನ್ನ ಇನ್ನೋರ್ವ ಆಪ್ತ ಸ್ನೇಹಿತರಾದ ಸಹನಜ್ ಮುಲ್ಲಾ ಬೆಲ್ಗಾಮ್ನವರು, ಇವರೆಲ್ಲ ಒಂದು ಕಷ್ಟಪಟ್ಟು ಮಾಡಿದ ಈ ಸಂಘಟನೆ ಆಗಿದೆ. ಈ ಸಂಘಟನೆ ಮುಂದೆ ತಕ್ಕೊಂಡು ಇಷ್ಟೋ ತನಕ ಅವರು ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಈ ಸಂಘಟನೆ ಅವರು ಮುಂದೆ ಜಾಸ್ತಿಯಾಗಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೋಸ್ಕರ ಅವರು ಹಲವಾರು ನನ್ನಂಥ ನಾಯಕರುಗಳನ್ನು ಸೇರಿಸಿ ಭಾರತಾದ್ಯಂತ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಮ್, ಇದು ಭಾರತ ದೇಶದಲ್ಲಲ್ಲ, ಇತರ ಹೊರ ದೇಶದಲ್ಲಿ ಕೂಡ ಹೆಸರು ಬರುವ ಹಾಗೆ ಇನ್ಶಾ ಅಲ್ಲಾ ಆಗ್ತದೆ ಎಂದು ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಮತ್ತು ಎಲ್ಲರಿಗೂ ಒಂದು ವಿಷಯ ಹೇಳ್ತಾ ಇದ್ದೇನೆ, ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿಯಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಏನೋ ನಿಮಗೆ ಇದರ ಮಾಡಿದ ಕೆಲಸ ಕಾರ್ಯವೈಖರಿಗಳು ಏನಂತ ನಮ್ಮ ಸಂಘಟಕರು ಮಾಡಿದಂಥ ಎಷ್ಟೋ ಕೆಲಸಗಳನ್ನು ಅಂದರೆ ಮಾಧ್ಯಮದಲ್ಲಿ ಗೊತ್ತಿರಲಿಕ್ಕಿಲ್ಲ. ಆದರೂ ನಾವು ಫೇಸ್ಬುಕ್ ಆಗಲಿ, ಸೋಷಿಯಲ್ ಮೀಡಿಯಾ, ಗೂಗಲ್ ಆಗಲಿ ನೀವು ಸರ್ಚ್ ಮಾಡಿದರೆ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ನ ಕಾರ್ಯವೈಖರಿ ಪ್ರತಿಯೊಬ್ಬರಿಗೂ ಸಿಗ್ತದೆ ಎಂದು ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಮನೆ ಕೂಡ ಆದಷ್ಟು ಬೇಗ ನಮ್ಮ ಸಂಘಟನೆ ವತಿಯಿಂದ ಇನ್ಶಾ ಅಲ್ಲಾ ಈ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ, ವಾಸ ಮಾಡಲಿಕ್ಕೆ ಇರುವಂಥ ಆ ಬಡ ಕುಟುಂಬಕ್ಕೆ ಇನ್ಶಾ ಅಲ್ಲಾ ಆದಷ್ಟು ಬೇಗ ಈ ಮನೆ ಕೂಡ ನಮ್ಮ ಅಧ್ಯಕ್ಷರು ಹೇಳಿದ 2 ಮನೆ ಒಂದೇ ಸಮಯದಲ್ಲಿ ಅಕ್ಕಿ ಹಸ್ತಾಂತರ ಮಾಡಲಿಕ್ಕೆ ಅಲ್ಲಾಹು ನಮಗೆ ಎತ್ತಿಸಿಕೊಡಲಿ. ಈ 2 ಮನೆಯಲ್ಲಿ ಕೂತ್ಕೊಳ್ಳುವ ಈ ಬಡ ಕುಟುಂಬಗಳು ಮುಂದಕ್ಕೆ ಅವರ ಮಕ್ಕಳು ದೊಡ್ಡದಾಗಿ ಅವರು ಕೂಡ ಇದೇ ಥರ ಮನೆ ಕಟ್ಟಿ ಇನ್ನೊಂದು ಬಡವರಿಗೆ ಕೊಡುವಂತಾಗಲಿ ಅಂತ ನಾನು ದೇವರಲ್ಲಿ ಬೇಡ್ತಾ ಇದ್ದೇನೆ. ನಮ್ಮ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ನ ಕಮಿಟಿ ಎಲ್ಲ ಪದಾಧಿಕಾರಿಗಳು, ಅದೇ ರೀತಿ ನಮ್ಮ ರಾಷ್ಟ್ರೀಯ ನಾಯಕರುಗಳು, ರಾಜ್ಯ ನಾಯಕರುಗಳು, ಅದೇ ರೀತಿ ಜಿಲ್ಲಾ ಮಟ್ಟದ ನಾಯಕರುಗಳು, ತಾಲೂಕು ಮಟ್ಟದ ನಾಯಕರುಗಳು, ಅದೇ ರೀತಿ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ಇನ್ಶಾ ಅಲ್ಲಾ ನಾವೆಲ್ಲ ಒಗ್ಗಟ್ಟಾಗಿ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರ್ಮನ್ನು ನಾವು ಒಂದು ಶಕ್ತಿಯುತವಾದ ಸಂಘಟನೆಯಾಗಿ ದೇಶಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ತೋರಿಸಿಕೊಡುವಂತ ನಾನು ಈ ಮೂಲಕ ಹೇಳುತ್ತಾ ನನ್ನೊಂದು 2 ಮಾತನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಮತ್ತೊಂದು ನಮ್ಮ
ಇಲ್ಲಿ ಈ ಮನೆಗೆ ವೈರಿಂಗ್ ಕೆಲಸ ಮಾಡಿದ ಅಬ್ದುಲ್ ರೆಹಮಾನ್ ರವರು, ಅವರು ಕೂಡ ಈ ಮನೆಗೆ ಈ ಸಂಘಟನೆ ತುಂಬ ಸಹಾಯ ಹಸ್ತವನ್ನು ಮಾಡಿದ್ದಾರೆ. ಅವರನ್ನು ಕೂಡ ಈ ಮೂಲಕ ನಾನು ನೆನಪಿಸ್ತಾ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.